ಸ್ನೇಹಿತರೆ, ಕರ್ನಾಟಕ ಲೋಕಸೇವಾ ಆಯೋಗದಿಂದ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ಸ್ ಅಂದರೆ PDO ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡಿದ್ದಾನೆ. ನೋಡ್ಬೋದು, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿನ ಉಳಿಕೆ ಮೂಲ ವೃಂದದ 150 ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಸಮೂಹ C ಹುದ್ದೆಗಳ ನೇಮಕಾತಿ ಅಧಿಸೂಚನೆ ಅಂತ ಇದೆ. ಇಲ್ಲಿ ನೋಡ್ಬೋದು, ಆಯೋಗದ ವೆಬ್ಸೈಟ್ ಕೂಡ ಇದೆ. KPSC ಕಡೆಯಿಂದ ನೀವೇನು ಹೋಗಿ ಏನು ಮಾಡಬೇಕಾಗುತ್ತೆ, ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ದಿನಾಂಕ 15/3/2024 ರಿಲೀಸ್ ಆಗಿರುವಂಥ ಒಂದು ನೋಟಿಫಿಕೇಷನ್ ಇದು. ಫ್ರೆಶ್ ಆಗಿರುವಂಥ ನೋಟಿಫಿಕೇಷನ್ನು, ಅಧಿಸೂಚನೆ ಅಂತ ಇದೆ. ಆಯೋಗವು ಕರ್ನಾಟಕ ನಾಗರಿಕ ಸೇವಾ ನಿಯಮಗಳು ಹಾಗೂ ತಿದ್ದುಪಡಿ ಈ ಕೆಳಕಂಡ ಉಳಿಕೆ ಮೂಲ ವೃಂದದ 150 ಗ್ರೂಪ್ C ಹುದ್ದೆಗಳ ಭರ್ತಿ ಮಾಡಲು ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಅಂತ ಇದೆ. ಇಲಾಖೆ ಹೆಸರು ನೋಡ್ಬೋದು, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅಂತ ಇದೆ. ಹುದ್ದೆ ಪದನಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅಂದರೆ PDO ಅಂತೀವಲ್ಲ ಅದು. ಹುದ್ದೆಗಳ ಸಂಖ್ಯೆ 150 ಇದೆ. ವೃಂದ ನೋಡ್ಬೋದು, ಗ್ರೂಪ್ C ಇದೆ, ಉಳಿಕೆ ಮೂಲ ವೃಂದ. ವೇತನ ಶ್ರೇಣಿ 37,900ರಿಂದ 70,000 ಪ್ಲಸ್ ಸ್ಯಾಲ್ರಿ ಇದೆ ಸ್ನೇಹಿತರೆ. ಅರ್ಜಿ ಸ್ವೀಕೃತಿ ಕಾಲಮಿತಿ ನೋಡ್ಬೋದು, ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಪ್ರಾರಂಭಿಕ ದಿನಾಂಕ 15/4/2024 ಇದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 15/5/2024 ಇದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳ ದಿನಾಂಕಗಳನ್ನು ತದನಂತರ ಆಯೋಗದ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗುವುದು ಅಂತೇಳಿ ಹೇಳಿದ್ದಾರೆ. ಶೈಕ್ಷಣಿಕ ವಿದ್ಯಾರ್ಥಿ ನೋಡ್ಬೋದು, ಭಾರತದ ಕಾನೂನಿನನ್ವಯ ಸ್ಥಾಪಿತವಾದ ಅಂಗೀಕೃತ ವಿಶ್ವವಿದ್ಯಾನಿಲಯದಿಂದ ಸ್ನಾತಕ ಪದವಿ ವಿದ್ಯಾರ್ಥಿ ಹೊಂದಿರತಕ್ಕದ್ದು ಅಂತ ಇದೆ. ಅಂದರೆ ಡಿಗ್ರಿ ಮತ್ತು PG ಆಗಿರ್ಬೇಕು ಇದಕ್ಕೆ. ಮತ್ತು ನೋಡ್ಬೋದು ಸ್ನೇಹಿತರೆ, KPSC ವೆಬ್ಸೈಟ್ಗೆ ಹೋಗಿದ್ದಾನೆ, ನೀವು ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಪ್ರಮುಖವಾಗಿರುವಂಥದ್ದು ನಾನು ಓದಿ ಹೇಳ್ತೀನಿ. ಈ ಕ್ಯಾಟಗರಿ ವೈಸು ನಿಮಗೆ ಕೊಟ್ಟಿದ್ದಾನೆ, ಅದು ನೋಡ್ಕೋಬೋದು. ಶುಲ್ಕ ನೋಡ್ಬೋದು, ಜನರಲ್ ಮೆರಿಟ್ ಇದ್ದವರಿಗೆ 600 ಇದೆ. ಕ್ಯಾಟಗರಿ ಇದ್ದವರಿಗೆ 2A 2B 3A 3B ದವರಿಗೆ 300 ಇದೆ. ಮಾಜಿ ಸೈನಿಕ ಅಭ್ಯರ್ಥಿಗಳು 50 ಇದೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ ಶುಲ್ಕ ಪಾವತಿಯಿಂದ ವಿನಾಯಿತಿ ಇದೆ. ಆಯ್ಕೆ ವಿಧಾನ ಏನು ಅಂತ ಹೇಳಿದ್ರೆ, ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಇರುತ್ತೆ, 150 ಮಾರ್ಕ್ಸಿಂದ ಇರುತ್ತೆ. ಅದಕ್ಕೆ ಮಿನಿಮಮ್ 50 ಮಾರ್ಕ್ಸ್ ತೊಗೊಂಡು ಎಲಿಜಿಬಲ್ ಆಗಬೇಕಾಗುತ್ತೆ. ಅದೊಂದು ಪೇಪರ್ ಇರುತ್ತೆ. ಮತ್ತು ಪೇಪರ್ 1 ಪೇಪರ್ 2 ಅಂತ ಬರುತ್ತೆ. ಪೇಪರ್ 1 ಏನು ಅಂತ ಹೇಳಿದ್ರೆ GK ಇರುತ್ತೆ. ಇಲ್ಲಿದೆ ನೋಡಿ, ಪತ್ರಿಕೆ 1 ಸಾಮಾನ್ಯ ಜ್ಞಾನ ಅಂತೇಳಿ 100 ಮಾರ್ಕ್ಸ್ ಇರುತ್ತೆ. 1.5 hours ಟೈಮ್ ಇರುತ್ತೆ. ಇವೆಲ್ಲ ಸಿಲೆಬಸ್ ಕೊಟ್ಟಿದ್ದಾರೆ, ನೋಡ್ಕೋಬೋದು. ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ವಿಷಯಗಳು, ಸಾಮಾನ್ಯ ಜ್ಞಾನ ಇರುತ್ತೆ, ಸಾಮಾನ್ಯ ವಿಜ್ಞಾನದ ವಿಷಯಗಳು, ಭೂಗೋಳಶಾಸ್ತ್ರ ವಿಷಯಗಳು, ಸಮಾಜ ವಿಜ್ಞಾನ ವಿಷಯಗಳು, ಭಾರತೀಯ ಸಮಾಜ ಅದರ ಬೆಳವಣಿಗೆ, ಇವೆಲ್ಲ ವಿಷಯಗಳು ಇರ್ತಾವೆ ಸ್ನೇಹಿತರೆ. ಸ್ವಾತಂತ್ರ್ಯ ಚಳವಳಿ, ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್ ಇದೆಲ್ಲ ಒಳಗೊಂಡಿರ್ತದೆ. ಪತ್ರಿಕೆ 2 ಇರುತ್ತೆ, ಇನ್ನೊಂದು ಪೇಪರ್ ಇರುತ್ತೆ. ಅಲ್ಲಿ ಸಾಮಾನ್ಯ ಕನ್ನಡ 35 ಮಾರ್ಕ್ಸ್, ಸಾಮಾನ್ಯ ಇಂಗ್ಲೀಷ್ 35 ಮಾರ್ಕ್ಸ್, ಕಂಪ್ಯೂಟರ್ ಜ್ಞಾನ 30 ಮಾರ್ಕ್ಸ್, ಟೋಟಲ್ 100 ಮಾರ್ಕ್ಸಿಂದ ಪತ್ರಿಕೆ 2 ಅಂತೇಳಿ ಇರುತ್ತೆ. ಪೇಪರ್ 1 ಅಂತ 1 ಮಾರ್ಕ್ಸ್, 1 ಪೇಪರು 100 ಮಾರ್ಕ್ಸಿಂದ GK ಇರುತ್ತೆ. ಪೇಪರ್ 2 ಅಂತೇಳಿ ಕಮ್ಯುನಿಕೇಷನ್ ಪೇಪರ್ ಅಂತ ಇರುತ್ತೆ. ಈ ಸಬ್ಜೆಕ್ಟ್ ಹೊಡಿತಾವಲ್ಲ, ಕನ್ನಡ, ಇಂಗ್ಲೀಷ್, ಕಂಪ್ಯೂಟರ್ ಇರುತ್ತೆ. ಇದು 100 ಮಾರ್ಕ್ಸಿಂದ 2 hours ಟೈಮ್ ಇರುತ್ತೆ. ಮತ್ತು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಅಂತೇಳಿ 150 ಮಾರ್ಕ್ಸಿಂದ ಇರುತ್ತೆ. ಅಲ್ಲಿ ನೀವು 50 ಮಾರ್ಕ್ಸ್ ತೊಗೊಂಡು ಎಲಿಜಿಬಲ್ ಆಗಬೇಕಾಗುತ್ತೆ ಅಷ್ಟೇ. ಇವು 3 ಪೇಪರ್ಗಳನ್ನು KPSC ಕಡೆಯಿಂದ ನಡೆಸ್ತಾರೆ ಸ್ನೇಹಿತರೆ. ಇದರಲ್ಲಿ ನೀವು ಎಲಿಜಿಬಲ್ ಆದರೆ ಸೆಲೆಕ್ಷನ್ ಮಾಡುವಂಥದ್ದು. ನೋಡ್ಬೋದು, ವಯೋಮಿತಿ ವಯಸ್ಸು ವರ್ಷ ನೋಡ್ಬೋದು. ಜನರಲ್ ಮೆರಿಟ್ದವ್ರಿಗೆ 35 ಇಯರ್ಸ್ ಇದೆ, ಕ್ಯಾಟಗರಿಯವ್ರಿಗೆ 38 ಇದೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಕ್ಯಾಟಗರಿ 1 40 ವರ್ಷ ಇದೆ ನೋಡಿ. ಈ ವಿಡಿಯೋ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನಿರಂತರ ಉದ್ಯೋಗದ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ.